ಕಡಬದ ಪ್ರಸಾದ್ ಅವರ ಮನೆ ಮೇಲೆ ಅರಣ್ಯಾಧಿಕಾರಿಗಳ ದಾಳಿ ಪ್ರಕರಣದಲ್ಲಿ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಲು ಪೊಲೀಸು ಇಲಾಖೆ ಹಿಂದೇಟು ಹಾಕುತ್ತಿರುವ ಹಿನ್ನೆಲೆ ಕಡಬದ ತಹಶೀಲ್ದಾರ್ ಕಚೇರಿ ಮುಂದೆ ನಡೆಯುತ್ತಿರುವ ಉಪವಾಸ ಸತ್ಯಾಗ್ರಹ 3ನೇ ದಿನಕ್ಕೆ ಕಾಲಿಟ್ಟಿದೆ. ಉಪವಾಸ ಸತ್ಯಾಗ್ರಹದಿಂದ ಹಲವರ ಸ್ಥಿತಿ ಚಿಂತಾಜನಕವಾಗಿದ್ದು, ಪುಟ್ಟ ಮಗು ವೃದ್ಧರು ಸಹಿತ ಉಪವಾಸ ಸತ್ಯಾಗ್ರಹ ಸ್ಥಳದಲ್ಲೇ 3 ದಿನಗಳಿಂದ ಇದ್ದರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನದ ಸಂತ್ರಸ್ತರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ದಲಿತ ಸೇವಾ ಸಮಿತಿ ಬೆಂಬಲ ಸೂಚಿಸಿದ್ದು, ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಅನ್ನಿ ಎಲ್ತಿಮಾರ್ ಅಂತ, ದಲಿತ ಸೇವಾ ಸಮಿತಿಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ. ಏನು ಈ ಒಂದು ಐತೂರು ಗ್ರಾಮದಲ್ಲಿ ಪ್ರಸಾದ್ ಎಂಬ ಒಂದು ಬಡ ರೈತನ ಮನೆಗೆ ಮಧ್ಯರಾತ್ರಿ ರೌಡಿಗಳಂತೆ ಅರಣ್ಯಾಧಿಕಾರಿಗಳು ನುಗ್ಗಿ ಮಹಿಳೆ ಮಕ್ಕಳು ಎನ್ನದೇ ದೌರ್ಜನ್ಯ ಮಾಡಿರುವ ಈ ಒಂದು ಘಟನೆಯನ್ನು ದಲಿತ ಸೇವಾ ಸಮಿತಿ ತೀವ್ರವಾಗಿ ಖಂಡಿಸ್ತಾ ಇದೆ. ಮರ ಕಳ್ಳತನ ಮಾಡಿದವರನ್ನು ಬಂಧಿಸುವುದು ಬಿಟ್ಟು ಮರ ಕಳ್ಳತನ ಮಾಡಿದ ಅವರ ವಿರುದ್ಧ ದೂರು ಕೊಟ್ಟವರ ಮೇಲೆ ಈ ರೀತಿಯ ಒಂದು ಶೋಚನೀಯವಾಗಿ ದೌರ್ಜನ್ಯ ಮಾಡುವುದು ನಾಚಿಕೆಗೇಡಿನ ಸಂಗತಿ. ನಮಸ್ಕಾರ, ನಾನು ಜೇಸನ್ ಅಂತ, ನೀತಿ ತಂಡದ ಕಾರ್ಯದರ್ಶಿ. ಮೊದಲನೇದಾಗಿ ಕಡಬದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಈ ವಿಷಯ ಆಲ್ರೆಡಿ ಕರ್ನಾಟಕ ರಾಜ್ಯದ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಆದರೆ ಕೂಡ ಕಡಬದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಿದ್ದೆ ಮಾಡುವಂಥ ಒಂದು ಸನ್ನಿವೇಶದಲ್ಲಿ ನಾವು ಮತ್ತೊಂದು ವಿಡಿಯೋದ ಮೂಲಕ ನಮ್ಮ ಮುಂದೆ ಬರ್ತಾ ಇದ್ದೀವಿ. ಇಲ್ಲಿ ಪ್ರಸಾದ್ ಎಂಬವರಿಗೆ ಮತ್ತು ಅವರ ಮನೆಯವರಿಗೆ ಆದ ಅನ್ಯಾಯ, ಅದರ ಹಿನ್ನೆಲೆಯಲ್ಲಿ 2 ದಿನಗಳಿಂದ ನಡೆಯುತ್ತಂಥ ಉಪವಾಸ ಸತ್ಯಾಗ್ರಹ. ನೀತಿ ತಂಡದ ರಾಜ್ಯಾಧ್ಯಕ್ಷರು ಆಲ್ರೆಡಿ ಅದೇ ಮನೆಯ ಸೊಸೆ ಇನ್ನೊಂದು ಕಂಪ್ಲೇಂಟನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ SP ಅವರಿಗೆ, DYSP ಅವರಿಗೆ, ಕಡಬ ತಹಸೀಲ್ದಾರರಿಗೆ